ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ತೀರ್ಥ ಉತ್ಸವ ಪ್ರಯುಕ್ತ ಕದ್ರಿ ಕ್ರಿಕೆಟರ್ಸ್ ವತಿಯಿಂದ ಕದ್ರಿ ಮೈದಾನದಲ್ಲಿ ನಿನ್ನೆ ಸಂಜೆ 6:30ರಿಂದ ಸ್ಟಾರ್ ನೈಟ್ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು। ಈ ಸಂದರ್ಭ ಖ್ಯಾತ ಹಿನ್ನೆಲೆ ಗಾಯಕಿ ಉಷಾ ಮಂಗೇಶ್ಕರ್ ಅವರನ್ನು ನಾಗರಿಕರ ಪರವಾಗಿ ಜೀವಮಾನ ಸಾಧನೆಯ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು। ಭಾರತ ರತ್ನ ಲತಾ ಮಂಗೇಶ್ಕರ್ ಅವರ ಕಿರಿಯ ಸಹೋದರಿಯಾಗಿರುವ ಉಷಾ ಮಂಗೇಶ್ಕರ್ ಈ ಸಮಯದಲ್ಲಿ ಕದ್ರಿ ದೇಗುಲಕ್ಕೆ ಹಾಗೂ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ। ದೇಶದ ಪ್ರತಿಷ್ಠಿತ ಮಂಗೇಶ್ಕರ್ ಕುಟುಂಬದ ಖ್ಯಾತ ಸಂಗೀತ ನಿರ್ದೇಶಕ ಹೃದಯನಾಥ್ ಮಂಗೇಶ್ಕರ್ ಅವರ ಪುತ್ರ ಆದಿನಾಥ್ ಮಂಗೇಶ್ಕರ್ ಅವರು ತನ್ನ ಪತ್ನಿ ಕೃಷ್ಣ ಮಂಗೇಶ್ಕರ್ ಜೊತೆ ಭಾಗವಹಿಸಿದ್ದಾರೆ। ವರ್ಲ್ಡ್ ಥಿಯೇಟರ್ ಒಲಿಂಪಿಕ್ಸ್ನಲ್ಲಿ ಪ್ರತಿನಿಧಿಸಲು ಭಾರತದಿಂದ ಆಯ್ಕೆಯಾಗಿರುವ ಗುಲೆ ಬಕವಾಲಿ ನಾಟಕದ ರಚನೆಕಾರ ಸುಧೀರ್ ಅತ್ತಾವರ ಭಾರತೀಯ ಸೇನೆಯ 5 ಯೋಧರನ್ನು ಕೂಡ ಗೌರವಿಸಲಾಯಿತು। ಖ್ಯಾತ ಭಾಗವತರಾದ ಸತೀಶ್ ಪಟ್ಲ ಸನ್ಮಾನವನ್ನು ಸ್ವೀಕರಿಸಿದರು। ಕನ್ನಡದ ನಟ ರಾಕೇಶ್ ಅಡಿಗ ಅವರ ನೃತ್ಯ ಮತ್ತು ರ್ಯಾಪ್ ಹಾಡುಗಳಿಂದ ಜನರನ್ನು ರಂಜಿಸಿದರು। ಭಗವಂತ ನಮ್ಮ ಪ್ರಾರ್ಥನೆ ಇಷ್ಟೇ, ಇದನ್ನ ಇಲ್ಲಿಗೆ ನಿಲ್ಲಿಸಿ ಇದನ್ನು ನಿಜವಾದ ದೇವರ ನಾಡು ಅಂತ ಮಾಡೋಣ ಅಂತ ಹೇಳಿ ತಮ್ಮೆಲ್ಲರಿಗೆ ಕಳಕಳಿಯ ಪ್ರಾರ್ಥನೆ ಮಾಡುತ್ತಾ, ವಿಶೇಷವಾಗಿ 5 ನಮ್ಮ ಸೇನಾಧಿಪತಿಗಳನ್ನ ಸೇನೆಯಲ್ಲಿ ಸೇವೆ ಮಾಡುವ ಯಾವ ವರ್ಷ ಈ ಕಾರ್ಯಕ್ರಮವನ್ನು ಅವ್ರು ನಡೆಸ್ತಾರ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ನನಗೆ ಅವ್ರು ಆಹ್ವಾನ ಕೊಡ್ತಾರೆ, ನಾನು ಅದಕ್ಕೆ ಬರ್ತಾ ಇದ್ದೀನಿ। ಒಳ್ಳೆಯ ಕಾರ್ಯಕ್ರಮವನ್ನು ಕೊಡ್ತಾರೆ। ಈ ವರ್ಷ ಸಹ ಕೂಡ ಒಳ್ಳೆಯ ಕಾರ್ಯಕ್ರಮ ಬಹಳ ಅಲ್ಲ ಅಂದ್ರೆ ನಾನು ಇವತ್ತೇನಾದ್ರೂ ಆಗಿದ್ದೀನಿ ಅಂದ್ರೆ ಅವನ ಕೃಪಾ ಕಟಾಕ್ಷದಿಂದ ಹೇಳ್ಬೋದು। ಯಾಕಂದ್ರೆ ನಾನು ಡಿಗ್ರಿಯಿಂದ ಹಿಡಿದು ನನ್ನ ಇತ್ತೀಚಿನ ದಿನಗಳ ತನಕ ನಾನು ದುಡ್ಡಿಂದಾಗೆಲ್ಲ ಬಂದು ಕದ್ರಿ ದೇವಸ್ಥಾನದಲ್ಲಿ ಊಟ ಮಾಡ್ತಾ ಇದ್ದೆ, ಅದ್ರಲ್ಲಿ ಯಾವ ನಾಚಿಕೆ ಕೂಡ ಇಲ್ಲ। ನಾನು ಒಂದು ಸಿನಿಮಾದ ಬಗ್ಗೆ ದಾದ ಪನವೇ ಪಟ್ಟ ಸಿನಿಮಾಡೆ ಒಂಜೆ ಬಂದಿನಿ, ಯಾನ್ ಕುಡ್ಲದೆ ಯಾನ್ ತುಡುತ್ತಾಯ ಬಂದು ಯಾನ್ ಪ್ರೌಡ್ಲಿ ಬಂದಿನಿ, ಆದ್ರೆ ಯಾನ್ ಕುಡ್ಲದ ಕನ್ನಡ ಪಾತ್ರ ನಂಚಿನ ಯಾನ್ ಕುಡ್ಲದೆ ಬಂದು ಯಾನ್ ಪ್ರೌಡ್ಲಿ ಬಂದಿನಿ। ಸೊ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು ಒಂದೇ ಅಲ್ಲ ಅಂದ್ರೆ ನಾನು ಇವತ್ತೇನಾದ್ರೂ ಆಗಿದ್ದೀನಿ ಅಂದ್ರೆ ಅವನ